ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ಸಿಕೆಪುರ ಗ್ರಾಮದಲ್ಲಿ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಹನುಮಂತ ದೇವರ ಕೆರೆ ಕೋಡಿಬಿದ್ದು ರಾತ್ರೋರಾತ್ರಿ ಮಳೆರಾಯನ ಆರ್ಭಟಕ್ಕೆ ಹಳ್ಳಗಳು ತುಂಬಿ ಹರಿಯುತ್ತಿವೆ. ಬೆಳಗಿನ ಜಾವ ಸುಮಾರು 5:30ಕ್ಕೆ ಸಿಕೆಪುರ ಮತ್ತು ದೇವರಹಟ್ಟಿ ಮಧ್ಯದಲ್ಲಿರುವ ಹರಿಯುತ್ತಿರುವ ನೀರಿನ ಹಳ್ಳಕ್ಕೆ ಆಂಧ್ರ ಪ್ರದೇಶ ಮೂಲದ ಅಂಜನ್ ನಾಯಕ್ ನವರ ಮಗನಾದ 25 ವರ್ಷದ ಮೋಹನ್ ನಾಯಕ್ ಎಂಬುವರು ನೀರಿನಲ್ಲಿ ಸಿಲುಕಿಕೊಂಡಿರುವ ಘಟನೆ ನಡೆದಿದೆ. ಇವರ ಪತ್ನಿ ಹೇಮಾವತಿ ಬಾಯ್ ಸರ್ಕಾರಿ ಆಸ್ಪತ್ರೆಯ ಟಿಎಚ್ಒ ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದು, ನೀರಿನಲ್ಲಿ ಸಿಲುಕಿಕೊಂಡ ವ್ಯಕ್ತಿಯು ಮೋಹನ್ ನಾಯಕ್ ನವರು ಅಗ್ರಿಕಲ್ಚರ್ ಆಫೀಸರ್ ಆಗಿದ್ದು ಕುಂಬಾರ್ ನಾಗೇನಹಳ್ಳಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು. ಇವರು ಎನ್ಎಸ್ ಗೇಟ್ಗೆ ಹೋಗುವ ಸಮಯದಲ್ಲಿ ಸಿಕೆಪುರ ಗ್ರಾಮದ ಹತ್ತಿರ ದೊಡ್ಡ ಹಳ್ಳದಲ್ಲಿ ಸಿಲುಕಿಕೊಂಡು ಬಜಾಜ್ ಹೊಸ ಬೈಕ್ ಮತ್ತು ಲ್ಯಾಪ್ಟಾಪ್ ಹಾಗೂ ರೈತರ ದಾಖಲಾತಿಗಳನ್ನು ಸಂಪೂರ್ಣವಾಗಿ ನೀರಿನಲ್ಲಿ ಕಳೆದುಕೊಂಡಿದ್ದಾರೆ. ಈ ವ್ಯಕ್ತಿ ನೀರಿನಲ್ಲಿ ಸಿಲುಕಿಕೊಂಡು ಸುಮಾರು 3 ಗಂಟೆಗಳ ಕಾಲ ಹರಸಾಹಸ ಪಡುತ್ತಿದ್ದರು. ಇವರು ಕಿರುಚಾಡಿದ ನಂತರ ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿ ಹಗ್ಗ ಮರಗಳ ಸಹಾಯದಿಂದ ವ್ಯಕ್ತಿಯನ್ನು ನೀರಿನಿಂದ ಯಾವುದೇ ಪ್ರಾಣಾಪಾಯವಿಲ್ಲದೆ ಕಾಪಾಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಗ್ರಾಮಸ್ಥರಾದ ದೇವರಹಟ್ಟಿ ಯುವಕರು, ಶಿವಣ್ಣ ಕಾಂಗ್ರೆಸ್ ಹಿರಿಯ ಮುಖಂಡ, ಚಿತ್ತಯ್ಯ ಬೇವಿನಹಳ್ಳಿ, ಸಣ್ಣ ಚಿತ್ತಪ್ಪ, ಸಣ್ಣಪ್ಪ, ವಸಂತ, ಕೃಷ್ಣ, ಕರುಣಾಕರ ಮತ್ತು ಕೊತ್ತೂರು ಗ್ರಾಮದ ಯುವಕರು ರಾಮಲಿಂಗ, ಕೃಷ್ಣಮೂರ್ತಿ, ವಿಜಯಕುಮಾರ್, ನಟರಾಜ್, ಹನುಮಂತರಾಯಪ್ಪ ಹಾಗೂ ಹನುಮಯ್ಯನ ಪಾಳ್ಯ ಭಾಗಿಯಾಗಿದ್ದಾರೆ. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ. ಅಲ್ಲ ಇವ್ ಗಿಡ ಕುತ್ಕೊಂಡಿರೋನು ಅವ್ನ ಗಿಡ 5 ಗಂಟೆಗೆ ಬಂದಿರ್ತಾನ ಹೇಳ ಅಂತ ಯಾವರ అట్లా కాదు పగ్గు మిప్పు అని చెప్తానా ఈ తట్టు బండ్లు చేసుకుని అంతే ಒಬ್ಬೊಬ್ರು ನಿಧಾನ ಕೇಳ್ರಿ ಐಡಿಯಾ ಅಲ್ಲಿಂದ ಪಡ್ಕೊಬಂದು ಉಳಿದ್ರೆ ಹೆಚ್ಚವನ ఈ మకాన్ పక్కన వేసుకొని ఇట్లా రమ్మని ఇట్లా పక్కన ಹೇಳ್ಕೊಬೇಡ್ರಿ పక్కన కట్టుకోండి నిల్లప్ప ಕೈ ಅಂದಿ ಮೊಬೈಲ್ ನೀರಾಗ ಬಿದ್ದತ್ತು ಸ್ವಲ್ಪ ಸೈಡ್ ಗೋ ನೀವು ಸೈಡ್ ನಿಲ್ಲಿಗೆ ಬೈಲಿಗೆ ಸೈಡ್ ನಡಿ ನೀನು ನಿಲ್ಲಿಗೆ ಬಾ ಅದನ್ನ ಬಿಚ್ಚಿ ಈ ಸಣ್ಣ ಕಟ್ಕೇಳು ಅಣ್ಣ ಅಲರ್ಟ್ ಆಗಿರ ಕೇಳು ನೀನ್ ಕಟ್ಗೆ ತೋರಿಸ್ಕೊಂತೀರಿ ಸುಮ್ಮನೆ ಬರ್ತಾ ಇದ್ದಾನೆ ಕಟ್ಗೆ ಹಿಡ್ಕಾನು ಬಿಟ್ಟಿಯಾ ಪೈಪ್ ಹಿಡ್ಕಾನ್ ಮಾಮ ಪೈಪು ಕಟ್ಗೆ ಮುರಿತಾವಣ ಬಂದ್ರಲ್ಲ ಅಡ್ಡ ಇದ್ರಲ್ಲ ಅಲ್ಲಿ ಹಿಡ್ಕೊಂತಾರ ಬಂಡನಲ್ಲ ಒಂದು ಎಗರ್ಬೇಡ ನಿಧಾನಕ್ಕೆ ಬಾ ಆಂಧ್ರನೇ ಒಂದು ಹಂಗೆ ಮುಂದೆ ಪಕ್ಷ
ಯಾರ ಗಾಡಿ ಬೇರೆ ಹಾಕ್ತೀವಿ ಸ್ಟ್ಯಾಂಡ್ ಹೊಡಕ್ಕೆ ಹೊರಟಾನೆ ಕಾಲೇಜ್ಗಳು ಕಾಲೇಜ್ಗೆ ಹೋಗೋಣ ಏ ಮೊಬೈಲ್ ಇಸ್ಕೊಂಡ್ರ ಮೊಬೈಲ್ ಇದು ಸಿ.ಕೆ.ಪುರ ಹಳದಾಗ ಇದ್ದ ಹೊಡ್ಕ ಬಂದಿರೋ ನಾಗೇನಹಳ್ಳಿ ಹುಡುಗ. ಈ ಹುಡುಗ ನಿನ್ನ ಹೆಸರು ಏನು ಹೆಸರಪ್ಪ? ಮೋಹನ್ ನಾಯಕ್ ಅಂತ, ಕುಂಬಾರ್ ನಾಗೇನಹಳ್ಳಿ, ಆಂಧ್ರ ಪ್ರದೇಶ. ಇವ್ರು ಬಂದಿದ್ದಾರೆ, ಅವ್ರ ಗಾಡಿ ಹೊಡ್ಕೊಂಡು ಹೋಗೈತೆ ಬಜಾಜ್ ಯಾವ್ದಪ್ಪ 125X ಅಂತೆ. ಅವ್ರನ್ನ ದ್ಯಾವರಟ್ಟಿ ಯುವಕರು, ಕೊತ್ತೂರು ಯುವಕರು, ಅದರಲ್ಲಿ ಹನುಮೈನಪಾಳ್ಯ ಯುವಕರು, ಸಿ.ಕೆ.ಪುರ ಯುವಕರು, ಇಷ್ಟು ಜನ ಸೇರಿ ಆ ಹುಡುಗನ ಹೊರಗಡೆ ತಂದವ್ರೆ. ಮುಖ್ಯವಾಗಿ ನಮ್ಮ ನಿಂಗರಾಜು ಮತ್ತೆ ಆ ಒಳ್ಳೆ ಹೆಸರಣ್ಣ ನೀನೇ ಗೋಪಾಲ್ ಕೃಷ್ಣ ದ್ಯಾವರಟ್ಟಿ, ಮತ್ತೆ ಕೃಷ್ಣಮೂರ್ತಿ ಅಂತ ಕೊತ್ತೂರು, ಇನ್ನೊಬ್ರು ಯಾರೋ ಇದ್ರಲ್ಲ ನೀನು, ನಿನ್ನೆ ವಸಂತ ಅಂತ ದ್ಯಾವರಟ್ಟಿ. ಇವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಇನ್ನೂ ಒಳ್ಳೆ ಕೆಲಸಗಳು ಮಾಡಲಿ ಅಂತ ಹಾರೈಸೋಣ. ನಿನ್ನ ಹೆಸರೇನಪ್ಪ? ಮೋಹನ್ ನಾಯಕ್ ಅಂತ. ಸ್ವಂತೂರು ಕದಿರಿ. ಕುಂಬಾರನ ನಾಗೆಯಲ್ಲಿ ಮನೆ ರೆಂಟ್ ತಗೊಂಡಿದ್ದೆ. ಯಾಕಂದರೆ ನಂಗೆ ವರ್ಕ್ ವೈಫ್ ಅಲ್ಲಿಂದ ಕಡಿಕೆರ 1 ಕಿಲೋಮೀಟ್ರ್. ನನಗೆ ಗೌರ್ಮೆಂಟ್ ಡಾಕ್ಟ್ರು, CHO, ಕಮ್ಯುನಿಟಿ ಹೆಲ್ತ್ ಆಫೀಸರ್. ನಾನು ಬಂದು ಕ್ರಾಪ್ ಲೀಡ್ ಆಫೀಸರ್. NS ಗೇಟ್ ಹತ್ರ ಕೆಲಸ ಮಾಡ್ತಾಯಿದ್ದೀನಿ. ನಾನು ಬಂದು ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದ್ರಿ? 5:30 ಬೈಕಲ್ಲಿ ಬರ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ಬೇಕಂತ? NS ಗೇಟ್ ಹೋಗ್ಬೇಕಂತ. ಎಲ್ಲಿಗೆ ಸರಿಯಾಗಿ ಬಿದ್ರಿ? ಎಕ್ಸಾಕ್ಟ್ಲಿ ಹಳ್ಳ ಬಾವಿ ಇದೆಯಲ್ಲ, ಬಾವಿ ಗೊತ್ತಿಲ್ಲ, ಅದು ಟ್ರಾನ್ಸ್ಫಾರ್ಮ್ ಇದೆ, ಅಲ್ಲಿ ಸಡನ್ ಆಗಿ ನೀರು ಬಂದ್ಬಿಟ್ಟೆ. ನನ್ನ ಗಾಡಿ ಸಿ.ಕೆ.ಪುರ ಹಳ್ಳ, ಅಲ್ಲಿ ಸ್ಟಂಪರ್ ಡಬ್ಬ ಇತ್ತಲ್ಲ, ಅಲ್ಲಿ ಹುಣಸೆ ಮರದ ಪಕ್ಕದಾಗೆ ಮೋರಿದಾಗೆ ಬಿದ್ದಿರೋದು. ಅಲ್ಲಿದ್ದ ಮುಂದೆ ಹೋಗಿ ಅಲ್ಲಿ ಒಂದು ಜಾಲಿ ಮರಕ್ಕೆ ತಗಲಾಕೊಂಡು ಜಾಲಿ ಮರದಲ್ಲಿ ಕುಂತಿದ್ದ, ಅದನ್ನ ಹೋಗಿ ಕರ್ಕೊಂಡ್ ಬಂದಿದ್ವಿ. ಸರಿ ಅಪ್ಪ, ಆಯ್ತು. ನಮ್ಮ ಬ್ಯಾಗ್ ಸಿಕ್ಬಿಡಿ, ಬ್ಯಾಗ್ ಲಾಸ್ ಆಗಿದೆ. ತಗೊಳ್ಕೊಂಡಿ ఇంకా బ్యాగ్ ఇట్లా తిరుక్కొని మరం పట్టుకొని హెల్మెట్ ఉంది. హెల్మెట్ టోటల్ నీళ్ళలో మునిగిపోయి అది ఆడక ఇట్లా పట్టుకున్నాను. హెల్మెట్ తీసేసి ఇంకా లైట్గా షూస్లో నుంచి పోయేసరికి ఇంకా ఒకే ఒక లాస్ట్ చిన్న కొమ్మరి ఉంది, ఆ కొమ్మరి పట్టుకుని పైకి ఎక్కి అప్పటి నుంచి